ನಮಗೆ ಒಂದು ನಾವು ನೆನಪಿಟ್ಕೊಳ್ಬೇಕು, ದೇರ್ ಆರ್ ಟೂ ಪಾರ್ಟ್ನರ್ಸ್ ಫಾರ್ ಎವ್ರಿ ಬಿಸ್ನೆಸ್ ಮ್ಯಾನ್. ಒಂದು ಪಾರ್ಟ್ನರ್ ಬೈ ಚಾಯ್ಸ್, ಒಂದು ಪಾರ್ಟ್ನರ್ ಬೈ ಫೋರ್ಸ್ ಅಂತೇಳಿ. ಪಾರ್ಟ್ನರ್ ಬೈ ಚಾಯ್ಸ್ ಅಂದರೆ ಈಗ ನಾವು ಬ್ಯಾಂಕ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದಕ್ಕೆಲ್ಲ ನಾವು ಬಡ್ಡಿ ತೆಗೊಳ್ಳೋದು, ಸಾಲ ತೆಗೊಳ್ಳೋದು, ಇದಕ್ಕೆ ನಮಗೆ ನಮ್ಮ ಫೈನಾನ್ಸಿಗೆ ಬೇಕಾದಾಗೆ. ಪಾರ್ಟ್ನರ್ ಬೈ ಫೋರ್ಸ್ ಅಂದರೆ ಟ್ಯಾಕ್ಸೇಷನ್. ಸೊ ಟ್ಯಾಕ್ಸೇಷನ್ ಅಂತೇಳಿ ಎಲ್ಲರೂ ಕೊಡಲೇಬೇಕಾಗ್ತದೆ. ಸೊ ಟ್ಯಾಕ್ಸೇಷನ್ ಬಗ್ಗೆ ನಾವು ಏನು ಮಾತಾಡಲಿಕ್ಕಿಲ್ಲ. ಅಂದರೆ ಟ್ಯಾಕ್ಸೇಷನ್ ಇಲ್ಲದೆ ನಮಗೆ ದೇಶ ಅಭಿವೃದ್ಧಿ ಆಗೋದಿಲ್ಲ, ಏನಾಗೋದಿಲ್ಲ. ಸೊ ಈಗ ನಾವೇನು ಮಾಡ್ತಿದ್ದೇವೆ, ನಮ್ಮ ಕರ್ನಾಟಕ ಜ್ಯುವೆಲರ್ಸ್ ಫೆಡರೇಷನ್ ಹಾಗೆ ಮತ್ತು ನಮ್ಮ GJC ಜಮ್ ಆ್ಯಂಡ್ ಜ್ಯುವೆಲ್ರಿ ಕೌನ್ಸಿಲ್ ಅಂತ ಹೇಳಿದೆ. ಸೊ ಇಟ್ ಈಸ್ ಅ ಜ್ಯುವೆಲರ್ಸ್ ರಿಪ್ರೆಸೆಂಟೇಟಿವ್ಸ್ ಆಗಿ ನಾವು ಅದಕ್ಕೆ ಈಗ ಈ ಬಂಗಾರದ್ದು GSTಯನ್ನು ನಾವು 1.5% ಮಾಡಲಿಕ್ಕೆ ನಾವು ಅಪೀಲ್ ಮಾಡ್ತಾ ಇದ್ದೇವೆ. ಅಂದರೆ ಏನಾಗ್ತದೆ, ಗೌರ್ಮೆಂಟಿಗೆ ಟ್ಯಾಕ್ಸ್ ಈಗ ರೆವಿನ್ಯೂ ನ್ಯೂಟ್ರಲ್ ರೇಟ್ ಪ್ರಕಾರ ಅವರಿಗೆ ಈಗ ಟ್ಯಾಕ್ಸ್ ತುಂಬ ಜಾಸ್ತಿ ಬರ್ತಾ ಉಂಟು. ಸೊ ಈಗ ಒಂದೇ ವರ್ಷದಲ್ಲಿ ಅವರಿಗೆ 1 ಗ್ರಾಮಿನ ಮೇಲೆ ಸಹ 200 ರೂಪಾಯಿ ಜಾಸ್ತಿ ಬಂದಿದೆ. ಸೊ 200 rupees, 250 rupees ಪರ್ ಗ್ರಾಮ್ ಇದ್ದ ಟ್ಯಾಕ್ಸ್ ಈಗ ಸ್ಟೇಟ್ ಇಟ್ ಹಸ್ ಗಾನ್ ಟು 450 rupees. ಸೊ ನಾವು ಆ ನಿಟ್ಟಿನಲ್ಲಿ ಅಂದರೆ ಸಪೋಸ್ ಈಗ ಇದೇ ರೇಟ್ ನಮ್ಗೆ ನಿಲ್ತಂದು ಎನಿಸಿದರೆ ಗೌರ್ಮೆಂಟ್ ಸ್ವಲ್ಪ ಟ್ಯಾಕ್ಸ್ ಪರ್ಸೆಂಟೇಜ್ ಕಡಿಮೆ ಮಾಡ್ಬೋದು. ಈಗ ನಾವು 1.5 ಇದ್ದದ ಕಡೆ 2% ಮಾಡ್ಬೋದು. ಅದು ಗಿರಾಕಿಗೆ ಒಂದು ಸ್ವಲ್ಪ ಬೆನಿಫಿಟ್ ಆಗ್ತದೆ ಒಂದು ಅದು. ಸೊ ಆ ನಿಟ್ಟಿನಲ್ಲಿ ನಾವು ಗೌರ್ಮೆಂಟಿಗೆ ಒಂದು ಅಪೀಲ್ ಆಗ್ತಾ ಇದ್ದೇವೆ. ಸೊ ಅದು ಆಗ್ಬೋದು. ಮತ್ತು ನಾವೇನು ಮಾಡ್ತಿದ್ದೇವೆ, ರೀಸೈಕಲ್ ಗೋಲ್ಡ್ ಅಂತ ಹೇಳಿದೆ. ರೀಸೈಕಲ್ ಗೋಲ್ಡ್ ಅಂದರೆ ಈಗ ಹಳೆ ಗೋಲ್ಡ್ ತರ್ತಾರೆ, ಅದು ಆ್ಯಕ್ಚುಲಿ ಇಟ್ ಇಸ್ ಅ ಟ್ಯಾಕ್ಸ್ ಎಫರ್ಡ್ ಗೋಲ್ಡ್ ಅದು. ಸೊ ಟ್ಯಾಕ್ಸ್ ಎಫರ್ಡ್ ಗೋಲ್ಡಿಗೆ ವಿ ಹ್ಯಾವ್ ಆಸ್ಕ್ ದೆಮ್ ಟು ಹ್ಯಾವ್ ಆ್ಯನ್ ಇನ್ಸೆಂಟಿವ್. ಅಂದರೆ ಅವ್ರದ್ದು ಓಲ್ಡ್ ಪರ್ಚೇಸ್ ಬಿಲ್ಸ್ ಅದನ್ನು ಅವರು ನಮಗೆ ಕೊಟ್ಟು ಅವ್ರು ಎಕ್ಸ್ಚೇಂಜ್ ಮಾಡಿದಾಗ ಆ ಟ್ಯಾಕ್ಸೇಷನನ್ನು ನಾವಿನ್ನು ಕೊಡ್ಬೋದು. ಈಗ ನೋಡಿ, ಕೆಲವು ದೇಶದಲ್ಲಿ GST ಟ್ಯಾಕ್ಸನ್ನು ಕಟ್ಟಿದ್ದನ್ನು ನೀವು ಆ ಪೋರ್ಟಿಂದ ಹೊರಗೆ ಬರುವಾಗ ರಿಟರ್ನ್ ಮಾಡ್ತಾರೆ. ಸೊ ಅದರ ಹಾಗೇನೆ ಏನಾದರೂ ಒಂದು ಮೆಕ್ಯಾನಿಸಮ್ ನಾವೊಂದು ಡೆವಲಪ್ ಮಾಡಬೇಕಂತೇಳಿ ಗೌರ್ಮೆಂಟಿಗೆ ನಾವೊಂದು ಅಪೀಲ್ ಹಾಕಿದ್ದೇವೆ. ಸೊ ದಟ್ ಅಂದರೆ ಬಂಗಾರ ಇಲ್ಲೇ ಇರ್ತದೆ, ಇಲ್ಲಿ ಇಂಡಿಯಾದಲ್ಲೇ ಇರ್ತದೆ. ಈಗ ಇಂಡಿಯಾದಲ್ಲಿ 30,000 ಟನ್ ಬಂಗಾರ ಉಂಟು ಅಂತೇಳಿ ಅಫಿಷಿಯಲಿ ಹೇಳ್ತಾರೆ. ಸೊ ಈಗ ಅದರಲ್ಲಿ ಈಗ ವರ್ಷಕ್ಕೆ ಈಗ ನಮ್ಮ ಇಂಡಸ್ಟ್ರಿ ಸಾಧಾರಣ 1,000 ಟನ್ ಇದ್ದು ಇಂಡಸ್ಟ್ರಿ ಅಂದರೆ ಗೋಲ್ಡ್, ಅದರಲ್ಲಿ ಟ್ಯಾಕ್ಸೇಷನ್ ಎಷ್ಟಾಯಿತು ನೀವು ಲೆಕ್ಕ ಹಾಕಿ. ಸೊ ಆವಾಗ ರೀಸೈಕಲ್ ಗೋಲ್ಡ್ ಎಷ್ಟು ಪರ್ಸೆಂಟೇಜ್ ಬರ್ತದೆ ಅದರ ಮೇಲೆ. ಅಂದರೆ ಗೌರ್ಮೆಂಟಿಗೆ ಏನಾಗ್ತದೆ, ಸರಿ ನೀವು ಒಂದು 25 ವರ್ಷದಲ್ಲಿ ಇದೇ ಗೋಲ್ಡ್ ರೀಸೈಕಲ್ ಮಾಡಿದರೆ ಗೌರ್ಮೆಂಟಿಗೆ 30% ಗೋಲ್ಡ್ ಫ್ರೀ ಆಗ್ತದೆ ಅವರಿಗೆ. ಅಂದರೆ ಟ್ಯಾಕ್ಸೇಷನ್ ಅಷ್ಟು ಕಲೆಕ್ಟ್ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವೊಂದು ಆ ಡೇಟಾ ಬೇಸ್ ಮಾಡಿಕೊಂಡು ನಾವೊಂದು ರಿಪ್ರೆಸೆಂಟೇಷನ್ ಕೊಡ್ತಾ ಇದ್ದೇವೆ. ಈ ಬಜೆಟಿನಲ್ಲಿ ಏನಾದರೂ ಅದಕ್ಕೆ ಏನಾದರೂ ಒಂದು ಈ ತರಬಹುದು ಅಂತೇಳಿ ಒಂದು ನಮ್ಮ ಆಸೆ ಉಂಟು. ಅಂದರೆ ಇದೇನಾಗ್ತದೆ ನೋಡಿ, ಈಗ ಗೋಲ್ಡ್ ಈಸ್ ಎ ಪರ್ಪೆಚುವಲ್ ಆಸೆಟ್ ಅಂತ ಹೇಳ್ತೇವೆ. ಅಂದರೆ ಗೋಲ್ಡ್ ಯಾರು ಬಿಸಾಡೋದಿಲ್ಲ, ಕಬ್ಬಿಣ ಬಿಸಾಡ್ತಾರೆ, ಬಂಗಾರ ಮತ್ತು ಬೆಳ್ಳಿ ಯಾರು ಬಿಸಾಡೋದಿಲ್ಲ. ಅದು ಒಂದು ಸಣ್ಣ ಪೀಸ್ ಇರು ತೆಗೆದಿರ್ತಾರೆ. ಸೊ ಅದಕ್ಕೆ ಅಷ್ಟು ನಾವು ಪ್ರಿಸರ್ವ್ ಮಾಡ್ತಿರ್ತಾ ಇದ್ದೇವೆ. ಈಗ ಆ್ಯಕ್ಚುಲಿ ನೋಡಿದರೆ ಈ ಒಂದು ನಮ್ಮ ದೇಶದಲ್ಲಿ ಈ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಇವತ್ತು 30 to 35% ರೇಟ್ ನಿಲ್ಲಬೇಕಾದ್ರೆ ನಮ್ಮ ಹೆಂಗಸರು, ನಮ್ಮ ಮನೆ ಹೆಂಗಸರು ಅವರು ಹೋಲ್ಡ್ ಮಾಡಿ ಇಟ್ಟ ಕಾರಣ ಗೋಲ್ಡ್ ರೇಟ್ ಸ್ಟೇಬಲ್ ಇದೆ. ಸೊ ಗೋಲ್ಡ್ ರೇಟ್ ಸ್ಟೇಬಲ್ ಇದ್ದ ಕಾರಣ 30% ಆಫ್ ದ ಇಂಟರ್ನ್ಯಾಷನಲ್ ವ್ಯಾಲ್ಯೂ ಈಸ್ ಬಿನ್ ಫರ್ಮ್ಲಿ ಸ್ಟ್ರಾಂಗ್ ಆಗಿದೆ ಇಂಡಿಯನ್ಸಿಂದ. ಸೊ ಇಂಡಿಯಾ ಇಸ್ ಎ ಮೇಜರ್ ಏನು ಹೇಳ್ತೇವೆ ಪಾರ್ಟಿಸಿಪೆಂಟ್ ಇನ್ ದ ಗೋಲ್ಡ್ ಇಂಡಸ್ಟ್ರಿ. ಹಾಗೆ ಸೊ ನಮ್ಮ ಹತ್ರ 30,000 ಟನ್ ಇದೆ. ಅಂದರೆ ಇಷ್ಟ ತನಕ ಗನಿಯಿಂದ ತೆಗೆದದ್ದು ಸಾಧಾರಣ ಅಫಿಷಿಯಲ್ ಪ್ರಕಾರ 1,15,000 1,20,000 ಟನ್ ತೆಗೆದಿದ್ದಾರೆ. ಅದರಲ್ಲಿ ಸಾಧಾರಣ 30,000 ಟನ್ಸ್ ಒಫಿಷಿಯಲ್ ಇಂಡಿಯಾದಲ್ಲಿದೆ. 25%. ಇಟ್ಸ್ ಆಲ್ಮೋಸ್ಟ್ 25%. ಸೊ ಅನ್ಅಫಿಷಿಯಲ್ ನಮ್ಗೆ ಗೊತ್ತಿಲ್ಲ, ಬಟ್ ಒಫಿಷಿಯಲ್ ಅಷ್ಟಿದೆ. ಸೊ ಅದು ಕೂಡ ಒಫಿಷಿಯಲ್ ರೆಕಾರ್ಡೆ. ಸೊ ಅವಾಗೇನಾಗ್ತದೆ, ಸೊ ಈಗಿನ ಬೆಲೆ ಪ್ರಕಾರ ಇಟ್ ಹ್ಯಾಸ್ ಸೂಪರ್ಸೀಡೆಡ್ ದ ರಿಸರ್ವ್ ಬ್ಯಾಂಕ್ ಆಲ್ಸೋ. ಈಗ 30,000 ಟನ್ಸ್ ನೀವು ಬೆಲೆ ಪ್ರಕಾರ ಮಾಡಿದರೆ ನಮ್ಮ ಕರೆನ್ಸಿಗಿಂತ ಜಾಸ್ತಿ ನಮ್ಮಲ್ಲಿ ಗೋಲ್ಡ್ ಇದೆ. ಸೊ ಎಲ್ಲರೂ ಈಗ ಗೋಲ್ಡ್ ಮಾಡಿ ಸೇಲ್ ಮಾಡಲಿಕ್ಕೆ ಬಂದರೆ ಇಂಡಿಯಾದಲ್ಲಿ ಕರೆನ್ಸಿ ಇಲ್ಲ. ಈಗ ನಾನು ಸಣ್ಣ ಒಂದು ವಿಷಯ ಹೇಳ್ತೇನೆ. ಈಗ 1 ಕಿಲೋ ಬಂಗಾರ ಮಾರಬೇಕಾದ್ರೆ ಸಾಧಾರಣ 1,60,00,000 ರೂಪಾಯಿ ಬರುತ್ತೆ. ಸೊ ಅದೇ ನೀವೀಗ ಸಣ್ಣ ಡಿನಾಮಿನೇಷನ್ ನೋಟ್ ನೀವು ತಗೊಳ್ಳಿಕ್ಕೆ ಹೋದರೆ ಸಾಧಾರಣ 1 ಟೆಂಪೋ ನೀವು ತಗೊಂಡು ಹೋಗಬೇಕಾಗ್ತದೆ ಹಣ ತರಲಿಕ್ಕೆ. ಅಂದರೆ ಅಷ್ಟು ಬೆಲೆ ಆಗಿದೆ. ಸೊ ಬಂಗಾರ ಬರೇ ಬೆಲೆ ಜಾಸ್ತಿ ಆದ್ದರಿಂದ ಅದು ಆ್ಯಕ್ಚುಲಿ ಏನಾಗ್ತಿದೆ, ಇಟ್ ಬಿಕಮ್ಸ್ ಅ ಸ್ಲಜ್ ಅಂತ ಹೇಳ್ತೇವೆ ನಾವು. ಅಂದರೆ ಯಾರಿಗೂ ಅದು ಬೇಡ, ಮತ್ತು ಬ್ಯಾಂಕ್ಸ್ನವರಿಗೂ ಕೊಡಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ಬ್ಯಾಂಕ್ಸ್ ಈಗ ರೇಟ್ ಜಾಸ್ತಿ ಆಯ್ತು ಅಂಥೇಳಿ ಅವರು ಲೆಂಡಿಂಗನ್ನು ಜಾಸ್ತಿ ಮಾಡಲಿಲ್ಲ. ಅಂದರೆ ಈಗ ಇವತ್ತಿದ್ದದ್ದು ಈಗ ಸಾಧಾರಣ ಅವರು 60% ಬೆಲೆ ಮೇಲೆ ಅವರು ಕೊಡ್ತಾರೆ. ಬಟ್ ಆದರೂ ಈಗ ಅವ್ರು 60% ಈಗ ಆಲ್ಮೋಸ್ಟ್ 40% ಇದೆ. ಅಂದರೆ ಅವ್ರಿಗೆ ಕೂಡ ಎಕ್ಸ್ಪೋಜರ್, ಅಂದರೆ ಅವ್ರಿಗೆ ಕೂಡ ಈಗ
ಈ ಬ್ಯಾಂಕ್ಸ್ನವ್ರಿಗೆ ಕೂಡ ಈಗ ಒಂದು ರಿಸ್ಕ್ ಜಾಸ್ತಿ ಆಗಿದೆ ಈಗ. ಅಂದರೆ ಈಗೇನಾಗ್ತದೆ, ನಾವು ಅವ್ರು ಹಣ ತಗೊಂಡು, ಈಗ ಬ್ಯಾಂಕ್ಸ್ನವರು ಅವ್ರು ಬರೀ ಹಣ ಬಂಗಾರ ಇಟ್ಕೊಂಡು ಫೈನಾನ್ಸ್ ಮಾಡುವವರು. ಆವಾಗೇನಾಗ್ತದೆ, ಈಗ ಸಪೋಸ್ ಯಾರು ಬಂಗಾರ ತಗೊಳ್ಳಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ಸ್ನವರು ಎಲ್ಲಿ ಮಾರೋದು, ಯಾರಿಗೆ ಮಾರೋದು? ಸೊ ಇದೆಲ್ಲ ರಿಸ್ಕ್ ತುಂಬಗಳಿದೆ. ಸೊ ಇದನ್ನು ಈಗ ನಂಗೆ ಕಾಣ್ತಿದ್ದು ಈಗ ಏನಾಗಿದೆ, ಎಲ್ಲ ದೇಶಗಳು ಅಂದರೆ ಈಗ ಸಣ್ಣ ದೇಶಗಳು ಕೂಡ ಈಗ ಡಾಲರ್ನ ಮೇಲೆ ಅವರಿಗೆ ಭರವಸೆ ಹೋದ ಕಾರಣ ಡಾಲರ್ ಇದು ಬಾಂಡ್ಸ್ ಅಂದರೆ US ಬಾಂಡ್ಸ್ ಈಗ ಅದು ಪುನಃ ನಿಮಗೆ ಅದು ಎಲ್ಲ ಎನ್ಕ್ಯಾಶ್ ಮಾಡ್ತಿದ್ದಾರೆ. ಅದು ನಮ್ಮ ಕರೆನ್ಸಿನ ವಾಪಸ್ ಕೊಡಿ, ನಾವು ಪುನಃ ಬಾಂಡ್ಸ್ ಮೇಲೆ ಹಾಕೋದಿಲ್ಲ ಅಂತೇಳಿ ಅದಕ್ಕೋಸ್ಕರ ಎಲ್ಲರೂ ಗೋಲ್ಡಿನ ಮೇಲೆ ಹೋಲ್ಡ್ ಮಾಡ್ತಿದ್ದಾರೆ. ಸೊ ನಮ್ಮ ಪ್ರಕಾರ ಇದು ಬೆಲೆ ಕರೆಕ್ಷನ್ ಆಗಲೇಬೇಕು. ಕರೆಕ್ಷನ್ ಆಗಲಿಲ್ಲ ಆದರೆ ಇದು ಭಾರಿ ಕಷ್ಟ ಇದೆ. ಇನ್ನೊಂದು ಪಾಯಿಂಟ್ ಅಂದರೆ ಬಂಗಾರ ಈಗ ಈ ರೇಟಲ್ಲಿ ಕೂಡ ನಮಗೆ ಈಗ ನಾವು ಇಷ್ಟು ವರ್ಷ ನೋಡಿದ ಪ್ರಕಾರ ಬಂಗಾರ 15% ಜಾಸ್ತಿ ಆದರೂ ಕೂಡ ನಮಗೆ ಸೆಲ್ಲಿಗೆ ಬರ್ತಿತ್ತು. ಈ ವರ್ಷ ಬರ್ತಾ ಇಲ್ಲ. nobody is selling gold, nobody is selling silver. So it is actually it is not a good sign for the economy. ಅಂದರೆ ಕಮಾಡಿಟಿ ಟ್ರೇಡಿಂಗ್ ಆಗ್ತಾ ಇಲ್ಲ. ಸೊ ಫ್ರೆಶ್ ಡಿಮಾಂಡ್ ಬರುವ ಕಾರಣ ಆರ್ಟಿಫಿಷಿಯಲ್ ರೈಸ್ ಆಗ್ತಾ ಉಂಟು. ಸೊ ದಿಸ್ ಇಸ್ ವಾಟ್ ನಮ್ಮ ಒಂದು ಅನುಭವದ ಪ್ರಕಾರ ನಾವು ಹೇಳುವಂಥದ್ದು. ನರಸಿಂಹ ಸರ್, ಈಗ ಇನ್ವೆಸ್ಟ್ಮೆಂಟ್ ವಿಚಾರವಾಗಿ ಮಾತಾಡೋದಾದ್ರೆ ತಾವು ಆ ವಿಷಯದ ಕುರಿತಾಗಿ ಎಕ್ಸ್ಪೆಕ್ಟ್ ಇರೋದ್ರಿಂದ ಈ ಬಂಗಾರವನ್ನು ಈಗ ಇನ್ವೆಸ್ಟ್ ಮಾಡ್ಬೋದಾ ಅಥವಾ ಬೆಳ್ಳಿನ ವಿಚಾರವನ್ನು ಗಮನಿಸೋದಾದರೆ, ಬಟ್ ಚಿನ್ನ ಮತ್ತು ಬೆಳ್ಳಿಯನ್ನು ಕಂಪೇರ್ ಮಾಡೋದಾದರೆ ಚಿನ್ನಕ್ಕಿಂತ ಬಂಗಾರದ ಬೆಲೆ ತುಂಬಾ ವಿಪರೀತ ವೇಗವನ್ನು, ಅಂದರೆ ಚಿನ್ನ ಬೆಲೆ ಏರಿಕೆ ಆಗ್ತಾ ಇದೆ. ಅದು 1980ರಿಂದ 2026 ತನಕ ಒಂದು ಓಟ ಆದರೆ, ಬೆಳ್ಳಿ ವಿಚಾರವನ್ನು ನೋಡೋದಾದರೆ 2025ರಿಂದ 26ಕ್ಕೆ ಇರುವಂಥ ಓಟ ತುಂಬಾ ಕ್ವಿಕ್ ಆಗಿದೆ. ಸೊ ಹಾಗಾಗಿ ಎಲ್ಲರೂ ಹೇಳ್ಬೋದು ಬೆಳ್ಳಿ ಸ್ವಲ್ಪ ಸ್ಪೀಡಾಗಿ ಓಡ್ತಾ ಇದೆ, ಹಾಗಾಗಿ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡಬಹುದು ಅಂತ ಹೇಳಿ. ಬಟ್ ಒಂದು ಡಾಟಾ ಪ್ರಕಾರ ಕಳೆದ ಒಂದು ವರ್ಷದ ಹಿಂದೆ 90,000 ಇದ್ದಂಥ ಬೆಳ್ಳಿ ಒಂದೇ ವಾರದಲ್ಲಿ 60,000ಕ್ಕೆ ಒಂದು ಬಾರಿ ಇಳಿಯಿತು. ಸೊ ಹಾಗಾಗಿ ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ತುಂಬಾ ವೇಗದಲ್ಲಿ ಇರುವಂಥ ಈ ಒಂದು ಓಟದ ಕುದುರೆ ಬೀಳಬಹುದು ಅಥವಾ ಅದೇ ರೀತಿ ಓಟ ಮುಂದುವರಿಬಹುದಾ ಅಂತ, ಅಂದರೆ ಇನ್ವೆಸ್ಟ್ ಮಾಡಬಹುದಾ ಬೇಡವಾ ಅಂತ ಹೇಳಿ. ಅದೊಂದು ಫಿಲಾಸಫಿ ಆಫ್ ಆಲ್ವೇಸ್ ವಾಟ್ ಗೋಸ್ ಅಪ್ ಫಾಸ್ಟ್ ಕಮ್ಸ್ ಡೌನ್ ಫಾಸ್ಟ್ ಅಂತ ಹೇಳ್ತಾರೆ. ಸೊ ಅದೇ ಫಿಲಾಸಫಿ ಹೋದರೆ ಸಿಲ್ವರ್ ಕೂಡ ಅದೇ ಕತೆ. ಇಟ್ ಹ್ಯಾಸ್ ಗಾನ್ ವೆರಿ ಮಚ್ ಫಾಸ್ಟ್ ಬಿಯಾಂಡ್ ದ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಬಿಯಾಂಡ್ ದ ಡಿಮಾಂಡ್ ಸಪ್ಲೈ. ಸೊ ದೇರ್ ಹ್ಯಾಸ್ ಟು ಬಿ ಕರೆಕ್ಷನ್. ಆ್ಯಂಡ್ ಸಿಲ್ವರ್ ಈಸ್ ವೆರಿ ಸ್ಪೆಕ್ಯುಲೇಟಿವ್. ಪ್ರೈಸಸ್ಸಲ್ಲಿ ಗೋಲ್ಡ್ಗಿಂತ ಸ್ಪೆಕ್ಯುಲೇಟಿವ್ ಸಿಲ್ವರ್ ಆಗಿದೆ. ಸೊ ಇವತ್ತು ಸಿಲ್ವರ್ 312 ಇದ್ದರೆ ನಾಳೆ 2 ದಿವಸದಲ್ಲಿ 280 ಬರೋ ಚಾನ್ಸ್ ಕೂಡ ಇದೆ. ಹಾಗಾಗಿ ಸಿಲ್ವರಿಗೆ ಈ ಸಮಯದಲ್ಲಿ ಹೂಡಿಕೆ ಮಾಡೋದು ಅಷ್ಟೊಂದು ಐ ಡೋಂಟ್ ಥಿಂಕ್ಸ್ ವೆರಿ ಮಚ್ ನೆಸೆಸರಿ ಇವತ್ತಿಗೆ. ಇಟ್ ಹ್ಯಾಸ್ ಟು ಕರೆಕ್ಟ್. ಒಂದು 10-15% ಕರೆಕ್ಷನ್ ಬಂದ ಮೇಲೆ ಪೀಪಲ್ ಕ್ಯಾನ್ ಸ್ಟಾರ್ಟ್ ಅಗೇನ್ ಬೈಯಿಂಗ್ ಸಿಲ್ವರ್ ಇನ್ ಎ ಫೇಸ್ಡ್ ಮ್ಯಾನರ್. ಅದು ಕೂಡ ನಾಟ್ ಫಿಸಿಕಲ್ ಸಿಲ್ವರ್, ಯು ಕ್ಯಾನ್ ಗೋ ಫಾರ್ ETF ಸಿಲ್ವರ್, ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಸಿಲ್ವರ್, ಇಟ್ ಇಸ್ ಕಾಲ್ಡ್ ಪೇಪರ್ ಸಿಲ್ವರ್ ಅಂತೇಳಿ, ಅಥವಾ ಸಿಲ್ವರ್ ಫಂಡ್ ಆಫ್ ಫಂಡ್ ಅಂತೇಳಿ ಮ್ಯೂಚುವಲ್ ಫಂಡಲ್ಲಿ ಅದು ಪರ್ಚೇಸ್ ಮಾಡ್ಬೋದು. ಈ ಫಿಸಿಕಲ್ ಸಿಲ್ವರ್ಕ್ಕಿಂತ ದ್ಯಾಟ್ ಈಸ್ ಬೆಟರ್. ಯಾಕಂದರೆ ಅದು ಕಳವಾಗೋದಿಲ್ಲ, ಅದು ಮೆಲ್ಟ್ ಮಾಡಲಿಕ್ಕಿಲ್ಲ, ಬಿಸಾಡಲಿಕ್ಕಿಲ್ಲ, ಇಟ್ಸ್ ಇನ್ ದ ಡಿಮ್ಯಾಟ್ ಫಾರ್ಮ್ಯಾಟ್ ಇರುತ್ತೆ. ಸೊ ಯಾವಾಗಲೂ ಸೇಫ್ ಆಗಿರುತ್ತೆ. ಸೊ ಸೆಕ್ಯೂರಿಟಿ ವೈಸ್ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಈಗ ಸುಮ್ಮನೆ ಕೂತಿರ್ಬೇಕು. ಅಂದರೆ ಮಾರಬಹುದು. ಈಗ ಅದು ಅಷ್ಟೊಂದು ಬೆಲೆ ಬಂದಿದೆ. ಈಗ ಈ ಕ್ಯಾನ್ ಆಫ್ಲೋಡ್. If he has got good quantity to offload, this is the time it has to offload. But fresh purchase, he has to wait till the price corrects in silver. Gold will not fall to that extent as silver can fall, because gold has its own appeal as ornament. So I feel gold prices falling to a large extent is less. Hogutte illinda we expect another 5% rise in gold in the next 1 or 2 months. Same thing with silver. Another 10% rise in silver may come in the next 1 or 2 months, or maybe next 10 days. But silver ಹಿಂದೆ ಬರೋ ಚಾನ್ಸ್ ಜಾಸ್ತಿ ಇದೆ ದೆನ್ ಗೋಲ್ಡ್. ಸೊ ಐ ಫೀಲ್ ಬೋತ್ ಸಿಲ್ವರ್ ಆ್ಯಂಡ್ ಗೋಲ್ಡ್ ಒನ್ ಹ್ಯಾಸ್ ಟು ವೇಟ್ ಆ್ಯಂಡ್ ವಾಚ್. ಈಗ ಟ್ರೂ, ನಾಟ್ ಟು ಇನ್ವೆಸ್ಟ್ ನಾವು. ಅಂದರೆ ಒಂದು ಹೇಳ್ತೇನೆ ನಾನು, ಸಿಲ್ವರಲ್ಲಿ ಏನಾಗಿದೆ, ಸಿಲ್ವರ್ ಈಗ 200% ಜಾಸ್ತಿ ಆದ ಕಾರಣ ಈಗ ನಮಗೆ ಮಾರ್ಲಿಕ್ಕೆ ಬಂದರೂ ನಾವು ತಗೊಳ್ತಾ ಇಲ್ಲ, ಅನ್ಲೆಸ್ ದೇರ್ ಇಸ್ ಎನ್ ಡಿಮಾಂಡ್. ಅಂದರೆ ಬಯರ್. ಸೊ ನಮ್ಗೆ ಇನ್ನೊಬ್ಬ ಬಯರ್ ಇದ್ದರೆ ಮಾತ್ರ ನಾವು ಈಗ ಪರ್ಚೇಸ್ ಮಾಡಿ ಕೊಡ್ತೇವೆ. ಸೊ ಆ್ಯಸ್ ಈಗ ನೀವು ಜ್ಯುವೆಲ್ಲರಿ ಕೇಳಿದರೆ ನಾವೀಗ ಸಿಲ್ವರ್ ಮೇಲೆ ನಾವು ಹೂಡಿಕೆ ಮಾಡ್ತಾ ಇಲ್ಲ, ಅಂದರೆ ಪರ್ಚೇಸ್ ಮಾಡ್ತಾ ಇಲ್ಲ. ಈಗ ನಮಗೆ ಸ್ಟಾಕ್ ಬೇಕಂತೇಳಿಲ್ಲ, ಅಂದರೆ ಇದ್ದ ಸ್ಟಾಕನ್ನು ನಾವು ಮೇಂಟೈನ್ ಮಾಡಿದರೆ ಆಯಿತು. ಸೊ ಆ ನಮ್ಮನೆದ್ದು ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು. ಸೊ
ಗೋಲ್ಡಿಗೆ ಏನಾಗುತ್ತೆ ಈಗ 60-70% ಇನ್ಕ್ರೀಸ್ ಆಗಿದೆ. ಸಪೋಸ್ ಈಗ ಗೋಲ್ಡ್ ಈಗ ನಾಳೆ ಒಂದು 25-30% ಬಿದ್ದರೂ ಕೂಡ ಅದು ಆ್ಯಾವ್ರೇಜ್ ರೇಟಲ್ಲಿ ಆಗ್ತದೆ. ಅಂದರೆ ಗೋಲ್ಡನ್ನು ಎಲ್ಲರೂ ಒಂದೇ ಪ್ರಕಾರ ಪರ್ಚೇಸ್ ಮಾಡ್ತಾರೆ, ಅಂದರೆ ಅವರ ಪೋರ್ಟ್ಫೋಲಿಯೋಲಿ ಪರ್ಚೇಸ್ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಪ್ರತಿ ವರ್ಷ ಒಂದು 5% ಜಾಸ್ತಿ ಆಗಿ ಆಗ್ತದೆ. ಸ್ಟಿಲ್ ಬೆಲೆ ಉಳಿತದೆ, ಇಲ್ಲ ಅಂತ ಹೇಳಿಯಲ್ಲ. ಬಟ್ ಸಿಲ್ವರ್ ಹಾಗೆ ಅಲ್ಲ. ಮತ್ತು ಸಿಲ್ವರ್ ಹ್ಯಾಂಡಲ್ ಮಾಡಲಿಕ್ಕೂ ಕಷ್ಟ. ಈಗ 2 ಲಕ್ಷ 3 ಲಕ್ಷದಲ್ಲಿ 1 ಕಿಲೋ 10 ಕಿಲೋ ಅಂದರೆ 10 ಕಿಲೋ ಹ್ಯಾಂಡಲ್ ಮಾಡಲಿಕ್ಕೂ ಕಷ್ಟ. ಗೋಲ್ಡ್ನ ಹಾಗೆ ಅಲ್ಲ. ಈಗ 100 ಗ್ರಾಮ್ದು ಒಂದು ಬಿಸ್ಕೆಟ್ ಅಂದರೆ ಇದು 15 ಲಕ್ಷ ರೂಪಾಯಿ. ಅದು ಹ್ಯಾಂಡಲ್ ಮಾಡಲಿಕ್ಕೆ ಈಸಿ. ಸೊ ಆ ಲೆಕ್ಕ ನೋಡಿದರೆ ಜನರು ಈಗ ಗೋಲ್ಡಿಗೆ ಹಾಕ್ತಾ ಇಲ್ಲ, ಸಿಲ್ವರಿಗೆ ಹಾಕ್ತಾ ಇದ್ದಾರೆ. ಬಟ್ ಓನ್ಲಿ ETF-ನಲ್ಲಿ ಹಾಕ್ತಾ ಇದ್ದಾರೆ. ಅದೇ ನಿಮಗೆ ಆ ಸೇಮ್ ಇನ್ವೆಸ್ಟರ್ ಫಿಸಿಕಲ್ ಬಾಯಿಂಗ್ ಇದ್ದದಾದರೆ ಅವರು ಸಿಲ್ವರ್ ಪರ್ಚೇಸ್ ಮಾಡ್ತಿರ್ಲಿಲ್ಲ, ರೇಟ್ ಹೋಗ್ತಿರಲಿಲ್ಲ, ಅಂದರೆ ರೇಟ್ ಹೋಗ್ತಿರ್ತಿಲ್ಲ. ಅಂದರೆ ಅಷ್ಟು ಸಿಲ್ವರು ಇಲ್ಲ ಒಂದು, ಮಾರ್ಕೆಟಲ್ಲಿ. ಮತ್ತು ಸಿಲ್ವರನ್ನು ಹ್ಯಾಂಡಲ್ ಮಾಡಲಿಕ್ಕೂ ಕಷ್ಟ. ಈಗ ನೀವೊಂದು ಅಂಗಡಿಗೆ ಬಂದು ಒಂದು 10 ಕಿಲೋ ಸಿಲ್ವರ್ ತಗೊಂಡ್ರೆ ಎತ್ತಿಕೊಂಡು ಹೋಗ್ಲಿಕ್ಕೂ ಕಷ್ಟ ಇದೆ. ಬೆಲೆ ಕಮ್ಮಿ. ಸೊ ಅದೇ ನೀವು 30 ಲಕ್ಷಕ್ಕೆ ನೀವು 200 ಗ್ರಾಮ್ ಬಂಗಾರ ಕಿಶೆಯಲ್ಲಿ ಹಾಕೊಂಡು ಹೋಗ್ಬೋದು. ಸೊ ಆ ಲೆಕ್ಕದಲ್ಲಿ ಸೊ ಸಿಲ್ವರಿಗೆ ಇಟ್ ಇಸ್ ನಾಟ್ ಎನ್ ಗುಡ್ ರೇಟ್. ಇಟ್ ವಿಲ್ ಕರೆಕ್ಟ್ ಅಂತೇಳಿ ನಮ್ಮ ಒಂದು ಮನಸ್ಸಲ್ಲಿ ಬರ್ತದೆ. ಇಟ್ಸ್ ಆರ್ಟಿಫಿಷಿಯಲ್ ಪ್ರೈಸ್. ಅಂದರೆ ವಿ ಹ್ಯಾವ್ ಟು ಸಿ ಫ್ರಮ್ ಆಲ್ ಆ್ಯಂಗಲ್ಸ್. ಅಂದರೆ ಪ್ರಾಕ್ಟಿಕಲ್ ಆ್ಯಂಗಲಿಂದ ನಾವು ನೋಡಬೇಕಾಗ್ತದೆ. ಈಗ ನಾವು ಬರೀ ರೇಟ್ ಹೋಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಇದು ಮಾಡೋದಲ್ಲ. ಅಂದರೆ ಪ್ರಾಕ್ಟಿಕಲ್ ಆ್ಯಂಗಲ್ ನೋಡಬೇಕಾಗ್ತದೆ. ಹಾಗೆ